ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಹಾಗೂ ಮುಡಿಪಿ ಕಾಂಗ್ರೆಸ್ ಇವರ ಜಂಟಿ ಆಶ್ರಯದಲ್ಲಿ ನಡೆಯುವಂತಹ ಇಂದಿನ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಮುಖಂಡರುಗಳಿಗೆ, ನಮ್ಮ ಉಳ್ಳಾಳಿದ್ದಾರೆ, ಕೋಡಿಚಾಲ್ ಹೇಳಿದ್ದಾರೆ, ಮತ್ತು ಮಮತಾ ಗಟ್ಟಿ ಅವರು ಈಗ ತಾನೇ ಮಾತಾಡಿ ಎಲ್ಲರಿಗೂ ವಂದಿಸ್ತಾ, ನಾ ಈಗ ತಾನೇ ಎಲ್ಲರಿಗೂ ಎಲ್ಲ ವಿಷಯವನ್ನು ಮಾತಾಡಿದಿರಿ. ಈಗ ಬಹಳಷ್ಟು ಸಮಯ ಆಗಿದೆ, ಜನ ಕೂಡ ಕಡಿಮೆ ಆಗ್ತಿದೆ, ವಿಷಯ ಗೊತ್ತಾಗಿದೆ. ನಾನು ಜಾಸ್ತಿ ಮಾತಾಡಬೇಕಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇವತ್ತು ಸಿದ್ದರಾಮಯ್ಯನವರು ಎಲ್ಲ ವರ್ಗದ ಬಡವರ ಬಗ್ಗೆ, ಹಿಂದುಳಿದವರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಎಲ್ಲರ ಬಗ್ಗೆ ಒಂದು ಸಾಮಾಜಿಕ ನ್ಯಾಯ ಕೊಡುವಂಥ ಹೋರಾಡ್ತಾ ಇದ್ದಂಥ ಒಂದು ವ್ಯಕ್ತಿ ಈಗ ತಾನೇ ಕೋಡಿಚಾಲ್ರವರು ಇದ್ದಾರೆ. ನಮ್ಮ ಅರಸರವರ ನಂತರ ಬಂದಂಥ ಒಂದು ಮುಖ್ಯಮಂತ್ರಿ, ಕರ್ನಾಟಕ ಕಂಡಂಥ ಅಪರೂಪದ ಬಡವರ ಪರವಾಗಿರುವಂಥ ಮುಖ್ಯಮಂತ್ರಿ ಅವರನ್ನು ಇವತ್ತು ಕೆಟ್ಟ ಹೆಸರು ತರಬೇಕು. ಈವರೆಗೆ ಯಾವುದೇ ಒಂದು ಕಪ್ಪು ಚಿಕ್ಕೆ ಇಲ್ಲದೆ ರಾಜ್ಯಭಾರ ಮಾಡಿದಂಥ, ಅದು 2ನೇ ಸಲ ಮುಖ್ಯಮಂತ್ರಿ ಆಗಿ ಬಂದರು ಅಂತ ಹೇಳ್ಕೊಂಡು ಹೊಟ್ಟೆ ಉರಿಯಲ್ಲಿ ಇವತ್ತು ಬಿಜೆಪಿಯವರು ಈ ಕಾರ್ಯಕ್ರಮವನ್ನು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಇವತ್ತು ನಮ್ಮ ಸಿದ್ದರಾಮಯ್ಯನಿದ್ರೆ ಕಾಂಗ್ರೆಸ್ ಪಕ್ಷ ಗಟ್ಟಿ ಆಗುತ್ತೆ, ಅದು ಫೆವಿಕಲ್ ಆಗಿ ಉಳಿತದೆ. ನಮಗೆ ಏನು ನಮ್ಮ ದರ್ಬಾರ ಮಾಡ್ಲಿಕ್ಕೆ ಆಗುದಿಲ್ಲ, ನಮ್ಗೆ ಇಲ್ಲಿ ಅಧಿಕಾರ ತೆಗೊಳ್ಳಕ್ಕೆ ಆಗುದಿಲ್ಲ ಎಂಬ ಉದ್ದೇಶದಿಂದ ಅವರಿಗೆ ಸಿದ್ದರಾಮಯ್ಯ ಜೈಲಿಗೆ ಹಾಕಬೇಕು, ಮತ್ತೊಂದು ಮಾಡಬೇಕು, ಅರೆಸ್ಟ್ ಮಾಡಬೇಕು ಅಂತಿಲ್ಲ. ಅವರನ್ನು ಪದವಿಯಿಂದ ಕಿಳಿಬೇಕು, ಇನ್ನೊಬ್ಬರು ಮುಖ್ಯಮಂತ್ರಿ ಆಗಬೇಕು. ಆವಾಗ ಗುಂಪುಗಾರಿಕೆ ಬಂದು ನಮ್ಗೆ ಬಹಳ ಸುಲಭ ಇದೆ, ಇದರ ನಡುವೆ ತಮ್ಮ ಬೇಳೆ ಬೇಯಿಸಲಿಕ್ಕೆ ಅಂತೇಳಿ ಆ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಈಗ ತಾನೇ ನಮ್ಮ ಮೈಸೂರಿನ 100 ಎಕರೆ 16 ಗುಂಟೆ ಜಾಗದಲ್ಲಿ ನಡೆದಂಥ ಕೂಡ ಒಂದು ನ್ಯಾಯಯುತವಾಗಿ ಕೊಟ್ಟಂಥ 14 ಸೈಟ್ ಬಗ್ಗೆ ಇವತ್ತು ಗವರ್ನರ್ ಒಂದು ಪ್ರಾಸಿಕ್ಯೂಷನ್ ಆದೇಶ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಅವ್ರು ಕೊಟ್ಟಿದ್ದು ಈಗ ನಮ್ಮ ಇವರು MP ಕ್ಯಾಂಡಿಡೇಟ್ ಪದ್ಮರಾಜ್ ಅವರು ಹೇಳಿದರು, ಸೆಕ್ಷನ್ 17 ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್. ನಾನು ಕೂಡ 38 ವರ್ಷ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ. ಇಂಥ ಬೇಕಾದಷ್ಟು MLA ಮೇಲೆ ಇರ್ಬೋದು, ಅಧಿಕಾರಿಗಳ ಮೇಲೆ ಇದ್ದು ಕೇಸು ಹಾಕಿದ್ದೇನೆ. ಏನಂತಂದ್ರೆ ಅವರಿಗೆ ಇನ್ವೆಸ್ಟಿಗೇಷನ್ ಎಲ್ಲ ಆದ ನಂತರ ಅವರ ಮೇಲೆ ಎವಿಡೆನ್ಸ್ ಇದೆ, ಇವನು ತಪ್ಪು ಮಾಡಿದ ಅಂತ ಅಂದಾಗ ಮಾತ್ರ ಪ್ರಾಸಿಕ್ಯೂಷನ್ಗೆ ಅವರು ಕೇಳಬಹುದು, ಆವಾಗ ಮಾತ್ರ ಪರ್ಮಿಷನ್ ಕೊಡಬಹುದು. ಈಗ ಸೆಕ್ಷನ್ 17 ಪ್ರಕಾರ ಅದು ಪ್ರಾಸಿಕ್ಯೂಷನ್ ಆದೇಶ ಆಗೋದಿಲ್ಲ. ಅದು ಪ್ರಾಸಿಕ್ಯೂಷನ್ ಅಲ್ಲ. ಇವನ್ 218 ಭಾರತೀಯ ಸಂರಕ್ಷಣಾ ಕಾಯ್ದೆ ಪ್ರಕಾರ ಅದರಲ್ಲಿ 218 ಸೆಕ್ಷನ್ ಕೂಡ ಮೊದಲು IPC ಇತ್ತು, ಈಗ ಮೋದಿ ಅದನ್ನು ಬದಲು ಮಾಡಿದ್ದಾರೆ. ಅದರ ಪ್ರಕಾರ ಇವತ್ತು ಪರ್ಮಿಷನ್ ಕೊಟ್ಟಿದ್ದಾರೆ, ಇನ್ವೆಸ್ಟಿಗೇಷನ್ ಪರ್ಮಿಷನ್. ಪ್ರಾಸಿಕ್ಯೂಷನ್ ಪರ್ಮಿಷನ್ ಅಂತಂದ್ರೆ ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಆದ ನಂತರ ಅವರಿಗೆ ಕೊಡಬೇಕು. ಇದನ್ನು ಈಗ ಮೀಡಿಯಾದವರು ಎಲ್ಲರೂ ಕೂಡ ಮಿಸ್ರೆಪ್ರೆಸೆಂಟೇಷನ್ ಮಾಡ್ತಾ ಇದ್ದಾರೆ. ಆ ಥರ ಒಂದು ಮಾಧ್ಯಮದಲ್ಲಿ ನಡೀತಾ ಇದೆ. ಖಂಡಿತ ಅದು ಪ್ರಾಸಿಕ್ಯೂಷನ್ ಪರ್ಮಿಷನ್ ಆಗುವುದಿಲ್ಲ. ರಾಜ್ಯಪಾಲರು ಆ ಒಂದು ವರ್ಡ್ ಯೂಸ್ ಮಾಡಿದ ಕಾರಣ ಅದು ಖಂಡಿತ ತಪ್ಪು. ಮತ್ತು ಇದು ಈ ಒಂದು ಜಾಗದ ಬಗ್ಗೆ ಬಹಳಷ್ಟು ಹಿಸ್ಟ್ರಿ ಇದೆ. 1935ರಿಂದ ಹಿಸ್ಟ್ರಿ ಇದೆ. ಒಬ್ಬ ನಿಂಗ ಎಂಬವರಿಗೆ ಅವರಿಗೆ ಅವರೊಂದು ಅಪ್ಲಿಕೇಶನ್ ಮೇಲೆ ₹1 3 ಎಕರೆ 16 ಗುಂಟೆ 100 ಎಕರೆ 16 ಗುಂಟೆ ಸ್ಯಾಂಕ್ಷನ್ ಮಾಡ್ತಾರೆ ₹1. ಆಗ 1935ರಲ್ಲಿ ಆವಾಗ ನಂತರ ಅದು ಬಂದು ಧನರಾಜನ್ ಬರುತ್ತೆ, ಕಡೆಗೆ ಅದು ಮಲ್ಲಿಕಾರ್ಜುನ ಎಂಬವರ ಕೈಗೆ ಬರುತ್ತೆ, ಅವರು ಮಾರಾಟ ಮಾಡ್ತಾರೆ. ಈ ಮಧ್ಯೆ ಈ ಒಂದು ಅದ್ರ ನಡುವೆ ಇದನ್ನು ಇವರು ಎಕ್ವೈರ್ ಮಾಡ್ತಾರೆ. ಎಕ್ವೈರ್ ಮಾಡಿದ್ದನ್ನು ಡಿನೋಟಿಫಿಕೇಶನ್ ಮಾಡಿದ್ದು ಕೂಡ ಬಿಜೆಪಿ ಆವತ್ತು JH ಪಾಟೀಲ್ ಸರ್ಕಾರದಲ್ಲಿ. JH ಪಾಟೀಲ್ ಸರ್ಕಾರದಲ್ಲಿ ಅವಾಗ ಸಿದ್ದರಾಮಯ್ಯ ಇರಲಿಲ್ಲ. JH ಪಾಟೀಲ್ ಇದೇ ಇವತ್ತು ಇವರು ಎಲಿಗೇಷನ್ ಮಾಡ್ತಾರೆ. ದೇವೇಗೌಡರಿಗೆ ಸಹಾಯ ಮಾಡೋ ಸಲುವಾಗಿ, ಅವರ ಜೊತೆಯಲ್ಲಿರೋ ಸಲುವಾಗಿ JH ಪಾಟೀಲ್ ಬಿಟ್ಟು ಇವ್ರು ಬರ್ತಾರೆ, MLA ಹೊರಗೆ ಬರ್ತಾರೆ. ಆಗ ಸರ್ಕಾರದಲ್ಲಿ ಇರುವುದಿಲ್ಲ. ಆವಾಗ ಅದನ್ನು ಡಿನೋಟಿಫಿಕೇಶನ್ ಆಗಿದ್ದು. ನಂತರ 50-50 ಈ ಒಂದು ಮೂಡಾದಲ್ಲಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ. ಈ ರೀತಿ ಅದನ್ನು ಮತ್ತೆ ಸೈಟ್ ಆಗಿ ಕೊಡ್ತಾರೆ. ಅದನ್ನು ಅವರು ಡಿನೋಟಿಫಿಕೇಶನ್ ಆದ ನಂತರ ಕೂಡ ಸೈಟ್ ಮಾಡ್ತಾರೆ, ಬೇರೆಯವ್ರಿಗೆ ಕೊಡ್ತಾರೆ. ಆವಾಗ ಎಲ್ಲರೂ ಇವರೊಬ್ಬರೇ ಅಲ್ಲ, ಇದರಲ್ಲಿ 40 ಯಡಿಯೂರಪ್ಪನವರೇ ವಿಧಾನಸಭೆಯಲ್ಲಿ ಹೇಳಿದ್ದಾರೆ, 46 ಸೈಟು ಬರೀ ದೇವೇಗೌಡ ಫ್ಯಾಮಿಲಿಯವರು ಕೂಡ ಇದರಲ್ಲಿ ತಗೊಂಡಿದ್ದಾರೆ. ಅಂದ್ರೆ ಆವಾಗ ಇದು ಯಾರಿಗೆ ಡಿನೋಟಿಫಿಕೇಶನ್ ಆದ ನಂತರ ಅದನ್ನು ಸೈಟ್ ಆಗಿ ಮಾರ್ಪಡಿಸಿದ್ದಾರೆ ಅವರಿಗೆ 50% 50% 1 ಎಕರೆ ತಗೊಂಡ್ರೆ 1/2 ಎಕರೆ ಅವರಿಗೆ ವಾಪಸ್ ಕೊಡಬೇಕು ಸೈಟ್ ಮುಖಾಂತರ ಅಂತ ತಿಳ್ಕೊಂಡು ಕಾನೂನು ಮಾಡಿದ್ರೆ. ಅದರಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರದಾಗಲಿ ಯಾರ್ದು ಉದ್ದೇಶ ಇರಲ್ಲ. ಇದನ್ನು ಈಗ 14 ಸೈಟ್ ಕೊಟ್ಟಿದ್ದು ಕೂಡ ನಮ್ಮ ಮಮತಾ ಗಟ್ಟಿ ಅವರು ಹೇಳಿದ್ರು, ಬೊಮ್ಮಾಯಿ ಸರ್ಕಾರದಲ್ಲಿ ಕೊಟ್ಟಿದ್ದಂತ ಯಾವುದೇ ತಪ್ಪು ಇದರಲ್ಲಿ ಇಲ್ಲ. ಎಲ್ಲಾದರೂ
ಆವಾಗ ಡಿನೋಟಿಫಿಕೇಶನ್ ಆಗಿದ್ದಾಗ ನಮ್ಮ ಸಿದ್ದರಾಮಯ್ಯ ಅವರು ಇದ್ರೆ ಒಪೋಸಿಷನ್ ಇದ್ರೆ ಹೊರತು ಸರ್ಕಾರದಲ್ಲಿ ಇರಲಿಲ್ಲ. ಆದರೂ ಅವರ ಮೇಲೆ ಪ್ರಾಸಿಕ್ಯೂಷನ್ ಮಾಡಿದ್ರೆ ಸ್ಪೀಕರ್ ಕೊಡಬೇಕು, ಅವರಿಗೆ ಸ್ಪೀಕರ್ ಪರ್ಮಿಷನ್ ಕೊಡಬೇಕು. ಈ ರಾಜ್ಯಪಾಲರಿಗೆ ಕೊಡುವಂಥ ಅಧಿಕಾರ ಇಲ್ಲ. ಎಲ್ಲ ಇದ್ರಲ್ಲಿ ಒಂದಲ್ಲ ಎರಡಲ್ಲ ಬಹಳಷ್ಟು ತಪ್ಪು ಇವತ್ತು ರಾಜ್ಯಪಾಲರು ಮಾಡಿದ್ದಾರೆ. ಯಾಕಂತಂದ್ರೆ ಈಗ ತಾನೇ ಮಾತಾಡೋರು ಹೇಳಿದ್ದಾರೆ, ಇಡಿ, ಇನ್ಕಮ್ ಟ್ಯಾಕ್ಸ್, CBI ಅನ್ನು ಉಪಯೋಗ ಮಾಡಿಕೊಂಡು ಜನರಿಗೆ ಎದುರಿಸುವಂತ ಕೆಲಸವನ್ನು ಬಿಜೆಪಿ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದಲ್ಲಿರ್ಬೋದು, ಇಲ್ಲಿ ಬಿಜೆಪಿ ನಾಯಕರು ಎಲ್ಲರೂ ಸೇರ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಮೋದಿ ಎದುರುದಿದ್ದರೆ ಅದು ಮಾನ್ಯ ಸಿದ್ದರಾಮಯ್ಯ ಅವರಿಗೆ. ಅದಕ್ಕೆ ಸಿದ್ದರಾಮಯ್ಯವನ್ನು ಇವತ್ತು ನಾವು ಬಗ್ಗೆ ಪಡಿಬೇಕು ಅಂತ ಒಂದೇ ಒಂದು ಉದ್ದೇಶದಿಂದ ಈ ರೀತಿ ಅವರ ಮೇಲೆ ಅಪವಾದವನ್ನು ಹಾಕುವಂತ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನಾವೆಲ್ಲರೂ ಅವ್ರ ಜೊತೆಯಲ್ಲಿ ನಿಲ್ಲಬೇಕು. ಇವ್ರದ್ದು ಆಟ ನಡೆಯಲ್ಲ. ಈ ರಾಜ್ಯಪಾಲರು ಕೂಡ ಇವತ್ತು ಇಡಿ ಅವ್ರಿಂದ ಆಗೋದಿಲ್ಲ ಅಂತ ಹೇಳ್ಕೊಂಡು ತಾನು ಬಿಜೆಪಿಯ ಕೆಲಸವನ್ನು ಮಾಡುವಂತ ಒಂದು ಈಗ ತಾನು ಹೇಳಿದ್ರು, ರಾಜ್ಯಪಾಲ ಅಲ್ಲ ಇವ್ರು ಮೋಸಪಾಲ ಅಂತ ಹೇಳ್ಕೊಂಡು ನಮ್ಮ ಹೆಗ್ಡೆ ಅವರು ಹೇಳಿದ್ರು. ಅದು ನಿಜ. ಅಂದ್ರೆ ಇದರಲ್ಲಿ ಯಾವುದೇ ಮೊದಲು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಿದ್ರು ಯಡಿಯೂರಪ್ಪ ಕಾಲದಲ್ಲಿ. ಅದು ಹೇಗೆಂತಂದ್ರೆ ಇವರು ನೋಟಿಫಿಕೇಶನ್ ಮಾಡಿದ್ರು, ತನ್ನ ಮಗನಿಗೆ ಕೊಟ್ಟರು ಆ ಜಾಗ. ಅದ್ರ ಕ್ಲಿಯರ್ ಎವಿಡೆನ್ಸ್ ಇದು ಇದೆ. ಮತ್ತೆ ಚೆಕ್ ಮುಖಾಂತರ ಲಂಚ ತಗೊಂಡ್ರು, ಅದಕ್ಕೆ ಕೊಟ್ಟರೆ ಹೊರತು ಇದರಲ್ಲಿ ಯಾವುದೇ ಒಂದು ಕರಪ್ಷನ್ ಬರಲ್ಲ. ಕರಪ್ಷನ್ ಈ ವಿವಾದದಲ್ಲಿ, ಸೈಟ್ ವಿವಾದದಲ್ಲಿ ಕರಪ್ಷನ್ ಆಕ್ಟ್, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಬರುವುದೇ ಇಲ್ಲ. ಅಂಥದ್ರಲ್ಲಿ ಸೆಕ್ಷನ್ 17 ಪ್ರಕಾರ ಇವರು ಪರ್ಮಿಷನ್ ಕೊಟ್ಟಿದ್ದಾರೆ. ತುಂಬಾ ತಪ್ಪು ಮಾಡಿದ್ದಾರೆ. ಇದನ್ನು ಮೊನ್ನೆ ಅಮಿತ್ ಶಾ ಮೀಟಿಂಗ್ ರಾಜ್ಯಪಾಲರು ಕೂಡ ಚರ್ಚೆ ಮಾಡುವಾಗ ಇನ್ನೊಬ್ಬ ರಾಜ್ಯಪಾಲರು ಬರುವುದಿಲ್ಲ, ಸರಿಯಿಲ್ಲ ಅಂತ ಹೇಳ್ಕೊಂಡು ಕೂಡ ಆರ್ಗ್ಯುಮೆಂಟ್ ಮಾಡುತ್ತಿದ್ದೆ. ಆದರೂ ಕೂಡ ಏನೋ ಒಂದು ಎದುರಿಸಬೇಕು, ಈ ಸರ್ಕಾರವನ್ನು ಬೀಳಿಸಬೇಕು, ನಮ್ಮ ಸಿದ್ದರಾಮಯ್ಯವನ್ನು ಡಿಸಿಗ್ನೇಷನ್ ತಗೋಬೇಕು ಅಂತ ಹೇಳುವ ಉದ್ದೇಶದಿಂದ, ದುರುದ್ದೇಶದಿಂದ ಬಿಜೆಪಿಯವರು ಸುಳ್ಳು ಅಪವಾದವನ್ನು ಹಾಕ್ತಾ ಇದ್ದಾರೆ. ಇದು ಅವ್ರದ್ದು ನಡೆಯುವುದಿಲ್ಲ. ಈ ಆಟಕ್ಕೆ ನಾವು ಇನ್ನೂ ದಿವಸ ಮುಂದೆ ದಿವಸ ಪ್ರತಿ ದಿವಸ ಅವರ ವಿರುದ್ಧ ಪ್ರತಿಭಟನೆ ಮಾಡಿ ನೀವು ಮಾಡುವುದು ಸರಿಯಿಲ್ಲ. ಮತ್ತು ನಾವು ಮುಖ್ಯಮಂತ್ರಿ ಅವರು ಕೂಡ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿ ಅವರು ಏನಂತಂದ್ರೆ ಯಾವುದೇ ಕಾಲದಲ್ಲಿ ಎಂಥ ಸಂದರ್ಭ ತಾವು ರಾಜೀನಾಮೆ ಕೊಡುವಂತ ಸಂದರ್ಭನೇ ಇಲ್ಲ. ತಾವು ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕು, ಇನ್ನೂ 5 ವರ್ಷ ಮುಖ್ಯಮಂತ್ರಿ ಆಗಿ ಇರಬೇಕು ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ